ಮಂಗಳೂರಿನಲ್ಲಿ ಅದ್ಧೂರಿಯಾಗಿ ನಡೆದ 3 ದಿನಗಳ ಮಾವು ಮೇಳ. ಗ್ರಾಹಕರ ಗಮನ ಸೆಳೆದ 2 ಕೆಜಿ ತೂಕದ ಬ್ರೂನೇಕಿಂಗ್ ಮಾವು. ಮೇಳದಲ್ಲಿ ಸುಮಾರು 37 ವಿಧದ ಮಾವುಗಳ ಮಾರಾಟ. ಈ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ. ಹೌದು, ದಕ್ಷಿಣ ಕನ್ನಡ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ತೋಟಗಾರಿಕೆ ಇಲಾಖೆಯ ಸಹಯೋಗದೊಂದಿಗೆ ಮಂಗಳೂರಿನ ಕದ್ರಿ ಉದ್ಯಾನವನದಲ್ಲಿ ಮೇ 16ರಿಂದ 18ರವರೆಗೆ ಮಾವು ಮೇಳ 2025 ನಡೆದಿತ್ತು. ಗ್ರಾಹಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಮೇಳದಲ್ಲಿ ಸುಮಾರು 37 ವಿಧದ ಮಾವುಗಳನ್ನು ಮಾರಾಟ ಮಾಡಲಾಗಿದೆ. ರಸಪುರಿ, ಶುಗರ್ ಬೇಬಿ, ಹ್ಯಾಮ್ಲೆಟ್, ರುಮಾನಿ, ಬ್ರೂನಿಕಿಂಗ್, ಸಿಂಧೂರ, ಇಮಾಮ್ ಪಸಂದ್, ಮಾಯಾ, ಬಾದಾಮಿ, ಹನಿಡ್ಯೂ, ಲಿಲಿ, ಕೊಂಕಣ ರುಚಿ ಮುಂತಾದವು ಮಾರಾಟವಾಗಿವೆ. ರಾಮನಗರದ ಸಿದ್ದರಾಜು ಸಿಹಿ, ರಸಭರಿತ ಮತ್ತು ನಾರಿನಂಶವಿಲ್ಲದ ಪಲ್ಪ್ಗೆ ಹೆಸರುವಾಸಿಯಾದ ದೊಡ್ಡ ಗಾತ್ರದ ಮಾವಿನ ವಿಧವಾದ ಬ್ರೂನಿ ಕಿಂಗ್ ಕೂಡ ಗ್ರಾಹಕರ ಗಮನ ಸೆಳೆದಿತ್ತು. ಪ್ರತಿ ಮಾವು 1.5 ಕೆಜಿಯಿಂದ 2 ಕೆಜಿ ತೂಗುತ್ತದೆ. ಮಾವು ಮೇಳಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಚಾಲನೆ ನೀಡಿದರು. ಈ ವೇಳೆ ಮಾತನಾಡಿದ ಅವರು, ಗ್ರಾಹಕರು ಸಾವಯವವಾಗಿ ಬೆಳೆದ ಮತ್ತು ನೈಸರ್ಗಿಕವಾಗಿ ಮಾಗಿದ ಮಾವಿನ ಹಣ್ಣುಗಳನ್ನು ಪಡೆಯಲಿದ್ದಾರೆ. ಆಲ್ಫನ್ಸೋದಿಂದ ಮಲ್ಲಿಕಾ, ಬಾದಾಮಿ ಮತ್ತು ವಿದೇಶಗಳಲ್ಲಿ ಬೆಳೆಯುವ ಪ್ರಭೇದಗಳು ಸಹ ಲಭ್ಯವಿದೆ. ಮಾವು ಬೆಳೆಗಾರರಿಗೆ ಮಧ್ಯವರ್ತಿಗಳಿಲ್ಲದೆ ಮಾರುಕಟ್ಟೆ ಒದಗಿಸುವ ಉದ್ದೇಶದಿಂದ ಈ ಮೇಳವನ್ನು ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಹೆಚ್ಚು ನಿರೀಕ್ಷೆ ಇದೆ ಮತ್ತು ಎಲ್ಲ ಅನೇಕ ಬೇರೆ ಬೇರೆ ವೆರೈಟೀಸು, ಅದು ಅಲ್ಫಾನ್ಸ್ ಅಂತ ಹಿಡಿದು ಬಾದಾಮಿ, ಮಲ್ಲಿಗಾ ಮತ್ತು ಬೇರೆ ಬೇರೆ ಹೊಸ ಹೈಬ್ರಿಡ್ಗಳು ಮತ್ತು ವಿದೇಶದಲ್ಲಿ ಬೆಳೀತಕ್ಕಂಥ ಮಾವನ್ನು ಕೂಡ ಇಲ್ಲಿ ಬೆಳೆಸಿ ಅದನ್ನು ಕೂಡ ಇಲ್ಲಿ ತೊಗೊಂಬಂದಿದ್ದಾರೆ. ಅದರಿಂದ ಜನರಿಗೆ ಒಳ್ಳೆಯ ಅನುಭವ ಮತ್ತು ಇದರಲ್ಲಿ ಏನಂತ ಹೇಳಿದ್ರೆ ಮಾರುಕಟ್ಟೆ ದರ ಏನಿರ್ತದೆ ಅದಕ್ಕಿಂತ ಕಮ್ಮಿ ಇರ್ತದೆ ಇಲ್ಲಿ. ಯಾಕಂದರೆ ನೇರವಾಗಿ ರೈತರಿಂದನೇ ನಾವು ಖರೀದಿ ಮಾಡ್ತಾ ಇರುವಂಥದ್ದು. ಅದಕ್ಕೆ ಸಾರ್ವಜನಿಕರಿಗೆ ಒಳ್ಳೆಯ ಬೆಲೆಯಲ್ಲಿ ಒಳ್ಳೆಯ ಬೆಳೆ ಸಿಗ್ತದೆ, ಮಾವು ಸಿಗ್ತದೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಮಂಗಳೂರಿನ ಜನ ಬಂದು ಈ ಮಾವು ಮೇಳದಲ್ಲಿ ಬಂದು ನೋಡಿದ್ರೆ ಇಲ್ಲೇ ನಾವೇನು ಅವ್ರಿಗೆ ಒತ್ತಾಯ ಮಾಡಬೇಕಾಗಿಲ್ಲ, ಅವರೇ ಖರೀದಿ ಮಾಡಿ ಹೋಗ್ತಾರೆ. ಮತ್ತು ಇನ್ನೊಂದು ಏನಂದರೆ ಇದೆಲ್ಲ ಒಂದು ಆರ್ಗ್ಯಾನಿಕ್ ಆಗಿ ಬೆಳೆದಿರುವಂಥ ಮಾವಿನ ಹಣ್ಣುಗಳು, ಅಂದರೆ ಆರ್ಟಿಫಿಷಿಯಲ್ ಆಗಿ ಅದನ್ನು ಹಣ್ಣು ಮಾಡ್ತಾರೆ, ಅದು ಆ ಥರ ಅಲ್ಲ, ಇದು ನ್ಯಾಚುರಲ್ ಆಗಿ ಹಣ್ಣಾಗಿರೋದು. ಅದರಿಂದ ಇದು ಒಳ್ಳೆಯ ಒಂದು ಪದ್ಧತಿ ಇರತಕ್ಕಂಥ ರೈತರನ್ನೇ ಕರೆಸಿರೋದಿಲ್ಲ. ಹೆಚ್ಚಿನ ಅಂಶ ರಾಮನಗರ, ಚನ್ನಪಟ್ಟಣ, ಕೋಲಾರ, ಕನಕಪುರ, ಮಾಗಡಿ ಇಲ್ಲಿಂದನೇ ಹೆಚ್ಚು ಬಂದಿರತಕ್ಕಂಥವ್ರು. ಅದರಿಂದ ಇದು ಸಾವಯವ ಕೃಷಿಗೆ ಒಂದು ನ್ಯಾಚುರಲ್ ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಕೂಡ ಪ್ರೋತ್ಸಾಹ ಕೊಟ್ಟಂಗೆ ಮತ್ತು ರೈತರಿಗೂ ಕೂಡ ಪ್ರೋತ್ಸಾಹ ಕೊಟ್ಟಂಗೆ. ಯಾಕಂದರೆ ರೈತರು ಮತ್ತು ಬಳಕೆದಾರರು ಇಬ್ಬರು ನೇರವಾಗಿ ಸಂಪರ್ಕ, ಮಧ್ಯವರ್ತಿಗಳು ಯಾರಿಲ್ಲ ಇಲ್ಲಿ. ಸೊ ಅದರಿಂದ ಇದು ಅವ್ರಿಗೂ ಇಬ್ಬರಿಗೂ ಅನುಕೂಲ. ಇವ್ರಿಗೆ ಕಡಿಮೆ ಬೆಲೆ, ಅವ್ರಿಗೆ ಒಳ್ಳೆಯ ಬೆಲೆ, ಎರಡೂ ಸಿಗ್ತದೆ. ಈ ವೇಳೆ ಮಾತನಾಡಿದ ರಾಮನಗರ ಜಿಲ್ಲೆಯ ರೈತ ಜಿಎಸ್ ಸಿದ್ದಲಿಂಗಯ್ಯ, ವರ್ಷದಲ್ಲಿ ಸುಮಾರು 50 ಟನ್ ಮಾವು ಬೆಳೆಯುತ್ತೇವೆ. ಇದರಿಂದ ವರ್ಷಕ್ಕೆ 15ರಿಂದ 20 ಲಕ್ಷ ಹಣ ಗಳಿಸುತ್ತೇವೆ. ನಾವು ಹೊಲಕ್ಕೆ ಕೊಟ್ಟಿಗೆ ಗೊಬ್ಬರ ಬಳಸುತ್ತೇವೆ. ಸಾಂಪ್ರದಾಯಿಕ ರೀತಿಯಲ್ಲಿ ಬೆಳೆಯುವುದರಿಂದ ಹಣ್ಣುಗಳು ಕೂಡ ತುಂಬಾ ಸಿಹಿಯಾಗಿರುತ್ತದೆ ಎಂದು ತಿಳಿಸುತ್ತಾರೆ. ಇದೇ ವೇಳೆ ಮಾತನಾಡಿರುವ ರಾಮನಗರದ ಮತ್ತೋರ್ವ ರೈತ ಮಿಥುನ್ ಗೌಡ, ನಾನು 5ನೇ ಬಾರಿಗೆ ಮಂಗಳೂರು ಮಾವು ಮೇಳಕ್ಕೆ ಬಂದಿದ್ದೇನೆ. ನಮ್ಮಲ್ಲಿ 23 ವೆರೈಟಿಯ ಮಾವಿನ ಹಣ್ಣುಗಳಿವೆ ಎಂದು ತಿಳಿಸುತ್ತಾರೆ. ನಮ್ಮದು ಒಂದು 12 ಎಕರೆ ಮಾವಿನ ತೋಟ ಇದೆ. ಮಾವಿನ ತೋಟದಲ್ಲಿ ಹಲವಾರು ರೀತಿ ಮಾವು ಇದೆ. ಬಾದಾಮಿ, ರಸಪುರಿ, ಸೇಂದೂರ, ಬಗನ್ಪಲ್ಲಿ ಇತರೆ ಮಾವಿದೆ. ನಾವೊಂದು ವರ್ಷದಲ್ಲಿ ಒಂದು 50 ಟನ್ ಮಾವು ಬೆಳಿತೀವಿ. ನಾವೇ ಭಾಳ ಮಾವನ್ನ ಮುತುವರ್ಜಿಯಿಂದ ಮೇಂಟೈನ್ ಮಾಡ್ತೀವಿ. ಯಾವ ವರ್ಷ ನಾವು ಕೊಟ್ಟಿಗೆ ಗೊಬ್ಬರ ಹಾಕ್ತೀವಿ, ನಾಟಿ ಗೊಬ್ಬರ ಹಾಕ್ತೀವಿ, ಕಾಡಿಂದ ಓಡಿಸಿ. ಮತ್ತು ಅದಕ್ಕೆ ಮೇಂಟೈನ್ ಮಾಡೋದು, ಅದರ ಕಳೆ ಕೀಳೋದು,
ಇದಕ್ಕೆ ಉರುಳಿ ಚೆಲ್ಲಿಸ್ತೀವಿ, ಸೆಣಬು ಚೆಲ್ಲಿಸ್ತೀವಿ, ಮಂಚಿಂಗ್ ಮಾಡಿಸ್ತೀವಿ ಅದನ್ನು ಭೂಮಿಗೆ. ಅದು ಸಾರ್ವಜನಿಕ ಅತಿಯಾಗಿ ಒಳ್ಳೆ ಫಸಲು ಬರುತ್ತೆ. ಮತ್ತು ಹಣ್ಣುಗಳು ಸಹ ಭಾಳ ಸಿಹಿಯಾಗಿರ್ತದೆ. ಸಿಹಿಯಾಗಿದ್ದು ಅಲ್ಲಿ ಜನಗಳು ಸಹ ಇಷ್ಟಪಡ್ತಾರೆ ನಮ್ಮ ತೋಟದ ಹಣ್ಣು ಅಂತ. ಅಂದರೆ ಇವಾಗ ರಾಮನಗರ ತಾಲೂಕಿನಲ್ಲಿ ನಾವೆಲ್ಲ ತಗೋಗಿ ಅಲ್ಲಿ ಮಂಡಿಗೆ ಹಾಕ್ತೀವಿ, ಮಂಡಿಲೂ ಅಲ್ಲಿ ತಗೋತಾರೆ. ಮತ್ತು ಬೆಂಗಳೂರು ಗ್ರಾಮಾಂತರಕ್ಕೂ ಹಾಕ್ತೀವಿ, ಅಲ್ಲೂ ಸಹ ಬೆಂಗಳೂರು ಸಹ ಮೇಂಟೈನ್ ಆಗ್ತದೆ. ನಮಗೆ ವರ್ಷದಲ್ಲಿ ಒಂದು 50 ಟನ್ ಬಂತು ಅಂದರೆ ಒಂದಷ್ಟು 15 20 ಲಕ್ಷ ದುಡ್ಡು ಬರುತ್ತೆ. ಜನಗಳಿಗೂ ಸಹ ನಮ್ಮ ಜನಗಳಿಗೂ ಅನುಕೂಲ ಆಗುತ್ತೆ. ನಾನು ಹೆಚ್ಚಿಗೆ ಅಲ್ಲಿ ನಮ್ಮ ಜನಗಳಿಗೆ ಮಾರ್ಗದರ್ಶನ ಮಾಡ್ತೀನಿ. ಹೆಚ್ಚಿಗೆ ಬೆಳೀರಿ, ಮಾವು ಬೆಳೀರಿ, ವರ್ಷ ಅದಕ್ಕೆ ಗೊಬ್ಬರ ಹಾಕಿ ಮೇಂಟೈನ್ ಮಾಡಿ ಅದಕ್ಕೆ ಕೀಟನಾಶಕ ಅವೆಲ್ಲ ಹಾಕಬೇಕು. ಅವೆಲ್ಲ ಮೇಂಟೈನ್ ಮಾಡಿದ್ರೆ ಚೆನ್ನಾಗಿ ಫಸಲು ಬರುತ್ತೆ ಅಂತ. ಇವಾಗ ಕೊನೆಯಲ್ಲಿ ಏನು ಮಾಡುತ್ತೆ ಅಂದರೆ ಹಣ್ಣು ಬಂದು ಎಲ್ಲ 115 ದಿನಕ್ಕೆ 115 ದಿನಕ್ಕೆ ಊಜಿ ಹುಳ ಅಂತ ಬರುತ್ತೆ. ಊಜಿ ಹುಳ ಬಂತು ಅಂದರೆ ಆ ಬೆಳೆನೇ ಸರ್ವನಾಶ ಮಾಡಿಬಿಡ್ತದೆ. ಏನಿಲ್ಲ, ಒಂದು ದಿನ ನೈಟ್ ಬಿಡ್ತು ಅಂದರೆ ಅವು ಕಾಯಿನ ಮೇಲೆ ಕೂತ್ಕೊಂಡು ಅವಕ್ಕೆ ಕಾಯಿನ ಚುಚ್ಚಿಬಿಡ್ತದೆ. ಚುಚ್ಚಿಬಿಟ್ಟು ಇನ್ನೊಂದು ಅದು 3-4 ದಿನಕ್ಕೆ ಅದೇನಾಗ್ತದೆ, ಒಳಗೆ ಹೂವು ಉತ್ಪತ್ತಿಯಾಗಿ ಭಾಳ ಲಾಸ್ ಮಾಡ್ತದೆ ರೈತರಿಗೆ. ಭಾಳಷ್ಟು ಅನಾನುಕೂಲನೂ ಆಗುತ್ತೆ, ಅನುಕೂಲನೂ ಇದೆ. ಇದರಿಂದ ಕಷ್ಟಪಡಬೇಕಷ್ಟೇ, ಶ್ರಮಪಟ್ಟರೆ ಮಾತ್ರ ಮಾವಿನಲ್ಲಿ ಅನುಕೂಲ ಇದೆ. 5ನೇ ಸರಿ ನಾವು ಮಂಗಳೂರಲ್ಲಿ ನಡೀತಾ ಇರುವಂಥ ಮಾವು ಮೇಳಕ್ಕೆ ನಾವು ಭಾಗವಹಿಸ್ತಾ ಇರೋದು. ನಾವು ಪ್ರತಿ ವರ್ಷ ಬರ್ತೀವಿ. ನಮ್ಮ ಹತ್ರ 20-23 ವೆರೈಟಿ ನಮ್ಮ ಹತ್ರ ಮಾವಿದೆ. ಆಲ್ಫಾನ್ಸೋ ಇದೆ, ಮಲ್ಲಿಕಾ ಇದೆ, ದಶೇರಿ, ಕೇಸರ್, ಇಮಾಮ್ ಪಸಂದ್. ನಮ್ಮ ಹತ್ರ ವಿದೇಶಿ ತಳಿಗಳಾದಂಥ ಲಿಲ್ಲಿ ಮತ್ತು ಮಾಯಿ ಅಂತಲೂ ಕೂಡ ನಾವು ಮಾಡಿದ್ದೀವಿ. ನಮ್ಮ ಹತ್ರ ನೇರವಾಗಿ ನಾವು ಗ್ರಾಹಕರಿಗೆ ನಾವು ಮಾರಾಟವನ್ನು ಮಾಡ್ತಾಯಿದ್ದೀವಿ. ಬೆಂಗಳೂರಲ್ಲಿ ನಾವು ಪೋಸ್ಟ್ ಆಫೀಸ್ ಮುಖಾಂತರ ನಾವು ಗ್ರಾಹಕರಿಗೆ ಮಾವಿನನ್ನು ತಲುಪಿಸ್ತಾ ಇದ್ದೀವಿ. ನಾವು ಈ ಸರಿ ಮಂಗಳೂರಲ್ಲಿ ನಡೀತಾ ಇರೋಂಥ ಮೇಳಕ್ಕೆ ನಾವು 10 ವೆರೈಟಿಯ ನಾವು ಮಾವಿನ ಹಣ್ಣನ್ನು ನಾವು ತೊಗೊಬಂದಿದ್ದೀವಿ. ಗ್ರಾಹಕರಲ್ಲಿ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂತಂದರೆ, ಆಲ್ಫಾನ್ಸೋ ಬೇರೆ ಮಾತಿಲ್ಲ, ಅದು ಕಿಂಗ್ ಆಫ್ ದ ಮ್ಯಾಂಗೋ. ಬೇರೆ ವೆರೈಟಿ ಕೂಡ ಟೇಸ್ಟ್ ಮಾಡಬೇಕು ಅಂತ ನಮ್ಮ ಒಂದು ಸಜೆಷನ್. ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಮಂಗಳೂರಿನ ಜನತೆಗೆ ವಿವಿಧ ಬಗೆಯ ಮಾವಿನ ಹಣ್ಣುಗಳನ್ನು ಕಡಿಮೆ ಬೆಲೆಗೆ ಕೊಳ್ಳುವ ಅವಕಾಶ ಲಭಿಸಿತ್ತು. ಸಹಜವಾಗಿಯೇ ರೈತರ ಜೊತೆಗೆ ಗ್ರಾಹಕರ ಮೊಗದಲ್ಲಿ ಕೂಡ ಸಂತಸ ಮನೆ ಮಾಡಿತ್ತು. ಜೀವನ್ ಮಂಗಳೂರು, ಡೈಜುವಲ್ ನ್ಯೂಸ್.